ಈ ಕಾರ್ಯಕ್ರಮದ ಪ್ರಾಯೋಜಕರು ಗೀತಾಂಜಲಿ ಸಿಲ್ಕ್ಸ್, ಉಡುಪಿ. ಆತ್ಮೀಯ ವೀಕ್ಷಕರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಹೆಣ್ಣು ಮಕ್ಕಳು ಸಾಧನೆ ಮಾಡ್ತಾರೆ. ಇಂತಹ ವಿಶೇಷ ಸಾಧಕಿ ಹೆಣ್ಣು ಮಕ್ಕಳನ್ನು ಪರಿಚಯಿಸುವಂತಹ ವಿಶೇಷ ಕಾರ್ಯಕ್ರಮ ನಮ್ಮೂರ ಜಾಣೆ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಗೀತಾಂಜಲಿ ಸಿಲ್ಕ್ಸ್. ಎಂದಿನಂತೆ ಇಂದು ಕೂಡ ಒಬ್ಬರು ವಿಶೇಷವಾದ ಅತಿಥಿ ಇರ್ತಾರೆ. ನೃತ್ಯಗಾರರು ಅಂದಾಕ್ಷಣ ನಾವು ಬೇರೆ ಬೇರೆ ತರಹದ ನೃತ್ಯ ತರಬೇತಿಯನ್ನಾಗಿರಬಹುದು ಪಡೆದವರನ್ನು ನೋಡಿದ್ದೇವೆ, ಅವರ ನೃತ್ಯದ ಫಾರ್ಮ್ಗಳನ್ನು ನೋಡಿದ್ದೇವೆ. ಆದರೆ ಇವರು ವಿಶೇಷವಾಗಿ ಮರಕಾಲಿನ ಮೂಲಕ ವಿಶೇಷವಾಗಿ ಸಾಧನೆ ಮಾಡಿದ್ದಾರೆ. ಅದರ ಜೊತೆಗೆ ಬೇರೆ ಬೇರೆ ನೃತ್ಯ ಫಾರ್ಮ್ಗಳನ್ನು ಕೂಡ ಕಲ್ತಿದ್ದಾರೆ. ಇವರೇ ನಮ್ಮೂರಿನ ಹೆಮ್ಮೆ. ಮೊದಲನೇದಾಗಿ ನಮ್ಮೂರಿನ ಜಾಣೆ ಇವರು ಅಂಕಿತಾ ಅಶೋಕ್ ಅವರು. ಬನ್ನಿ ಅವರನ್ನು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸೋಣ. ಅಂಕಿತಾ ಅಶೋಕ್ ಅವರೇ, ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಿದ್ದೇನೆ. ಮೊದಲನೇದಾಗಿ ಹೇಳ್ತಾ ಹೋದೆ, ಮರಕಾಲಿನಲ್ಲಿ ವಿಶೇಷವಾಗಿ ಸಾಧನೆ ಮಾಡಿದ್ದೀರಾ ಅಂತ. ನಾವು ಏನಾಗಿದ್ದೇವೆ ಅಂದರೆ ಒಂದು ಸ್ವಲ್ಪ ಪೆನ್ಸಿಲ್ ಹೀಲ್ ಹಾಕಿದರೂ ಕೂಡ ಹೆದರ್ತೇವೆ. ಬಟ್ ನೀವು ಆ ಒಂದು ಅಷ್ಟು ದೊಡ್ಡ ಮರಕಾಲನ್ನು ಹಾಕಿ ವಿಶೇಷವಾಗಿ ಸಾಧನೆ ಮಾಡಿದ್ದಾರೆ. ಅದರಲ್ಲೂ ಕೂಡ ನಿಮಗೆ ಮೆಚ್ಚುಗೆ ಕೂಡ ವ್ಯಕ್ತಪಡಿಸಿದ್ದಾರೆ ಅಂತ ವಿಷಯ ಗೊತ್ತು. ಏನು ಹೇಳ್ತೀರಾ, ಮರಕಾಲ ಮೇಲೆ ಹೇಗೆ ಇಂಟ್ರೆಸ್ಟ್ ಬಂತು? ಯಾರಾದರೂ ಇನ್ಸ್ಪಿರೇಷನ್ ಆದ್ರೆ ಅದರ ಬಗ್ಗೆ ಹೇಳ್ತಾ? ಹೌದು, ನಾನು ಅಂದರೆ ಆ್ಯಕ್ಚುಲಿ ನಾನು 5 ಇಯರ್ಸಿಂದ ನನಗೆ ಹುಲಿವೇಷ ಅದರಲ್ಲೆಲ್ಲ ತುಂಬ ಇಂಟ್ರೆಸ್ಟ್ ಇತ್ತು. ನಾನು ಕುಣಿತಾ ಇದ್ದೆ. ಮತ್ತು ಸ್ವಲ್ಪ ಈಗ ರೀಸೆಂಟ್ಲಿ 7th ನಮ್ಮ ಅಲ್ಲಿ ಕೊರಂಗ್ರಪಾಡಿಯಲ್ಲಿ ಒಂದು ಟೈಗರ್ ಫ್ರೆಂಡ್ಸ್ ಕೊರಂಗ್ರಪಾಡಿ ಅಂತ ಒಂದು ಟೀಮ್ ಇತ್ತು. ಅದರಲ್ಲಿ ನನ್ನನ್ನು ಕರೆದ್ರು, ಬಾ ನೀನು ಹಾಕು, ನಿನಗೆ ಅಲ್ಲ ಅಂತ. ಸೊ ನಾನು ಅಲ್ಲಿ ಕುಣಿತೆ. ಮತ್ತು ಪವನ್ ಅಣ್ಣ ಅಂತ ಇದ್ದಾರೆ, ಅವರು ಮರಕಾಲೆಲ್ಲ ಹಾಕ್ತಾರೆ. ಅವರನ್ನು ನೋಡಿ ನನಗೆ ಸಹ ಹಾಕಬೇಕಂತ ತುಂಬ ಆಸೆ ಆಯಿತು. ಮತ್ತು ನಾನು ಹೇಳಿದೆ ನನಗೆ ಕಲಿಸಿಕೊಡಿ ಅಂತ. ಸೊ ಅವರು ನನಗೆ ಕಲಿಸಿಕೊಟ್ರು. ಮತ್ತು ಅಲ್ಲಿಯ ಕಿಶನ್ ಮಾಮ ಆಗಲಿ ಅಥವಾ ಬೇರೆ ಅಣ್ಣನವರೆಲ್ಲ ಆಗಲಿ, ಅವರು ನನಗೆ ತುಂಬ ಸಪೋರ್ಟ್ ಮಾಡಿದರು ಇದಕ್ಕೆಲ್ಲ. ಸೊ ಅದಕ್ಕೆ ನಾನು ಹಾಕಿದೆ. ಅಣ್ಣನವರ ಸಪೋರ್ಟಿಂದ ಮೇಲೆ ಬಂದರು. ಆದರೆ ಮರಕಾಲನ ಹಾಕ್ಲಿಕ್ಕೆ ಆಗುವಾಗ ನಾನು ಹೇಳಿದೆ ನೋಡಿ, ಹುಡುಗಿರಷ್ಟೇ ಹೇಗೆ ಸಾಕೆ, ಈ ಮರಕಾಲ ಅಂದಾಕ್ಷಣ ತುಂಬಾ ನಾವು ಹೆದರ್ತೇವೆ. ಮೊದಲನೇದಾಗಿ ಹುಡುಗರನ್ನು ನೋಡಿ ನಾನು ಇದೊಂದು ಹುಡುಗರ ಫಾರ್ಮ್, ಹುಲಿವೇಷ ಅನ್ನೋದೇ ಹುಡುಗರು ಜಾಸ್ತಿ ಕುಣಿಯೋದು. ಅದಕ್ಕೆ ಏನಾದರೂ ಹೇಳ್ತಾರೆ, ಹುಡುಗರು ಕುಣಿಯುವಂಥದ್ದು ಹೇಗೆ ಬಿಡ್ತೀರಾ ಅನ್ನೋದು, ಹಾಗೆ ಏನಾದರೂ ಬಂದಿದೆ ನಿಮಗೆ? ಹಾಗೆ ಎಂತ ಸಹ ಬರಲಿಲ್ಲ. ಆದರೆ ಈಗ ವಿಡಿಯೋ ಎಲ್ಲ ಅಪ್ಲೋಡ್ ಮಾಡುವಾಗ ನೆಗೆಟಿವ್ ಕಮೆಂಟ್ಸ್ ಬಂದಿತ್ತು, ಹಾಗೆ ಯಾಕೆ ಹುಡುಗಿಯರಿಗೆಲ್ಲ ಹಾಕ್ತೀರಾ ಅಂತ. ಆದರೆ ಸಹ ಅಷ್ಟು ಎಂತ ಕೇರ್ ಮಾಡೋದಿಲ್ಲ. ಓಕೆ, ಕೇರ್ ಮಾಡೋದಿಲ್ಲ. ಮೊದಲನೇದಾಗಿ ಎಷ್ಟೊಂದು ಫೀಟಿನ ಒಂದು ನೀವು ಮರಕಾಲ ಹಾಕಿದ್ದೀರಿ? 6 ಫೀಟ್. ಮೊದಲನೇದಾಗಿ 6 ಫೀಟನ್ನು ಹಾಕಿದ್ದೀರಿ? ಮೊದಲು ನಾನು 3.5 ಫೀಟ್ ಟ್ರೈ ಮಾಡಿದೆ, ಆಮೇಲೆ 5, ಈಗ 6. ಒಂದು ಮೊದಲನೇದಾಗಿ ಕಲ್ತಂತಹ ಗುರುಗಳು ಯಾರು, ಯಾವ ರೀತಿ ಕಲಿಸಿಕೊಟ್ರು, ಎಲ್ಲೆಲ್ಲ ಕಲ್ತಿದ್ದೀರಾ ಅದರ ಬಗ್ಗೆ? ನಮ್ಮ ಅಲ್ಲೇ ಕೊರಂಗ್ರಪಾಡಿಯಲ್ಲಿ ಒಂದು ಪ್ಲೇಸ್ ಉಂಟು, ಅದರಲ್ಲಿ ಅದರ ಮುಂದೆ ಅವರು ಪವನಣ್ಣ ಅವರೆಲ್ಲ ಕಲಿಸಿಕೊಟ್ಟದ್ದು ನನಗೆ. ಮತ್ತು ನನ್ನ ಮಾವ ಆಗಲಿ ಅಪ್ಪ ಅವರೆಲ್ಲ ಕಲಿಸಿಕೊಟ್ಟರು. ಓಕೆ, ಮೊದಲನೇ ಬಾರಿ ಏನಾದರೂ ಬಿದ್ದಿದ್ದೀರಾ? ಇಲ್ಲ, ಬೀಳದೆ ಕಲ್ತಿದ್ದೀರಾ? ಬೀಳುದು ಬೇಡ ಅಂದ್ರೆ ಕಲಿತಾ ಬಿದ್ದದ್ದು ಏನಾದ್ರು ಇರ್ತದಲ್ಲ. 3.5 ಫೀಟಿನಿಂದ ಹೋಗಿ ಎಷ್ಟು 6 ಫೀಟಿಗೆ ನಿಂತದ್ದು. ಓಕೆ, ಮೊದಲನೇ ಬಾರಿ ನೀವು ಎಲ್ಲಿ ಪ್ರದರ್ಶನ ಕೊಟ್ರಿ ಮರಕಾಲಿನ ಮೊದಲ ಪ್ರದರ್ಶನ? ಅದು ಕಿನ್ನಿಮುಲ್ಕಿಯಲ್ಲಿ ಕೊಟ್ಟದ್ದು. ಅದಕ್ಕಿಂತ ಮೊದಲು ನಮ್ಮ ಟೀಮಲ್ಲೇ ಹಾಕಿದ್ದು ನಾನು ಫಸ್ಟ್. ಆಮೇಲೆ ಕಿನ್ನಿಮುಲ್ಕಿ ಗಣೇಶೋತ್ಸವಕ್ಕೆ ಕೊಟ್ಟದ್ದು. ಆಮೇಲೆ ನೆಕ್ಸ್ಟ್ ಪರ್ಯಾಯದಲ್ಲೆಲ್ಲ ಕರೆದ್ರು. ಹಾಗೆ ಸುಮಾರು ಕಡೆ ಕರೆದ್ರು. ವಿಶೇಷವಾಗಿ ತುಳುನಾಡಿನಲ್ಲಿ ಹುಲಿವೇಷ ಅಂದರೆ ಹೆಚ್ಚು ಪ್ರಾಧಾನ್ಯ ಕೊಡ್ತಾರೆ. ಅದರಲ್ಲೂ ಕೂಡ ಅದಕ್ಕಾಗಿ ಕಾಂಪಿಟೇಷನ್ ಎಲ್ಲ ಇಡ್ತಾರೆ. ನೀವು ಯಾವುದಾದ್ರೂ ಕಾಂಪಿಟೇಷನ್ಗೆ ಹೋಗಿದ್ರೆ ನಿಮ್ಗೆ ಯಾವುದಾದ್ರೂ ಪ್ರೈಸ್ ಸಿಕ್ಕಿದಾ? ಪ್ರೈಸ್ ಅಂತ ಸಿಗಲಿಲ್ಲ, ಆದರೆ ಹೋಗಿದ್ದೇನೆ. ಈಗ ಪಿಲಿನಲಿಕೆ ಅದರಲ್ಲಿ ಮರಕಾರ ಹಾಕಿದ್ದೇನೆ. ಆಮೇಲೆ ಪಿಲಿ ಪರ್ಬ ಅದರಲ್ಲೆಲ್ಲ ಪಾರ್ಟಿಸಿಪೇಟ್ ಮಾಡಿದ್ದೇನೆ. ಅದರಲ್ಲೆಲ್ಲ ಹೇಳಿದ್ದಾರೆ ಚೆನ್ನಾಗಿ ಮಾಡಿದ್ದೀನಿ ನೀನು, ಹಾಗೆ ಅಂತ ಹೇಳಿ. ಓಕೆ, ಪ್ರಶಂಸೆಯೇ ಒಂದು ಉಡುಗೊರೆ. ಓಕೆ, ಈಗ ನಾವು ಹುಲಿವೇಷ ಕುಣಿತಾ ಹೋಗೋದಾದ್ರೆ, ಹುಲಿವೇಷ ಕುಣಿಯೋದು ಒಂದು ಫಾರ್ಮ್, ಅದಕ್ಕಿಂತ ಎನರ್ಜಿಯಲ್ಲಿ ಕುಣಿತೇವೆ. ಆದರೆ ಅದನ್ನು ಎಲ್ಲರಿಗೂ ಕುಣಿಲಿಕ್ಕೆ ಆಗೋದಿಲ್ಲ. ನೀವು ಕೂಡ ಹೆಣ್ಮಕ್ಳು ಕುಣಿಯೋದು ಅಂದರೆ ಹೆಣ್ಮಕ್ಳಿಗೆ ಆಗೋದಿಲ್ಲ ಅಂತ ಹೇಳಿದ್ರಲ್ಲಿ ನೀವು ಸಾಧಿಸಿದ್ದೀರಿ. ಮನೆಯವರೆಲ್ಲ ಏನು ಹೇಳ್ತಾರೆ ಇದರ ಬಗ್ಗೆ? ಮನೆಯವರೆಲ್ಲ ಹೀಗೇನೆ ಮುಂದೆ ಹೋಗು, ಇನ್ನೂ ಸಹ ತುಂಬ ಸಾಧನೆಗಳನ್ನು ಮಾಡು ಅಂತ ಹೇಳ್ತಾರೆ. ಓಕೆ, ನೀವು ಈ ರೀತಿ ಸಪೋರ್ಟ್ ಮಾಡುವವರು ನೀವು ಏನು ಕಲಿತಾ ಇದ್ದೀರಾ? ಅಂದರೆ ನಿಮ್ಮ ಎಜುಕೇಷನ್ ಬಗ್ಗೆ? ನಾನು 10th. ಸೊ ನನಗೀಗ ಎಕ್ಸಾಮ್ಸ್ ಎಲ್ಲ ಬರ್ತಾ ಉಂಟು. ಆದರೆ ಸಹ ಎಕ್ಸಾಮ್ ಹತ್ತಿರ ಬರುವಾಗ ನಾನು ಯಾವ್ದು ಸಹ ಹೋಗುದಿಲ್ಲ 10th.
ಮತ್ತು ಪ್ರಿವಿಯಸ್ ನಾನು 9th ಹೋಗ್ತಿದ್ದೆ, ಮತ್ತು ನನ್ನ ಎಕ್ಸಾಮ್ಸ್ ಎಲ್ಲ ಮಿಸ್ ಆಗ್ತಿತ್ತು. ಆದರೆ ಸಹ ನನಗೆ ಸ್ಕೂಲವರೆಲ್ಲ ತುಂಬ ಸಪೋರ್ಟ್ ಮಾಡಿದ್ದಾರೆ, ಈಗ ಸಹ ಮಾಡ್ತಿದ್ದಾರೆ. ನಮ್ಮ HM ಆಗಲಿ, ಟೀಚರ್ಸ್ ಆಗಲಿ, ಎಲ್ಲ ಫ್ರೆಂಡ್ಸ್ ಅವರೆಲ್ಲ ತುಂಬ ಸಪೋರ್ಟ್ ಮಾಡ್ತಿದ್ದಾರೆ ನನಗೆ. ಓಕೆ, ನೀವು ಹೇಳಿದರೆ HM ಪ್ರಿನ್ಸಿಪಾಲ್ ಎಲ್ಲ ಸಪೋರ್ಟ್ ಮಾಡ್ತಾರೆ ಅಂತ ಹೇಳಿದರೆ, ಅಂದರೆ ಅವರಿಗೆ ಗೊತ್ತಾ ನೀವು ವಿಶೇಷವಾಗಿ ಮರಕಾಲಿನ ಮೂಲಕ ಸಾಧನೆ ಮಾಡಿದ್ದೀರಿ? ಅವರು ಯಾವ ರೀತಿ ಸಪೋರ್ಟ್ ಮಾಡ್ತಾರೆ ನಿಮಗೆ? ಅವರು ಅಂದರೆ ಗೊತ್ತುಂಟು ಅವರಿಗೆ, ಮತ್ತು ಈಗ ಎಕ್ಸಾಮ್ ಬರುವಾಗ ಸಹ ಹೇಳ್ತಾರೆ. ನಾನು ಹೇಳಿದವರಿಗೆ ಒಮ್ಮೆ ನನಗೆ ಹೋಗಲಿಕ್ಕೆ ಉಂಟಂತ, ಆಗ ಅವರು ಪರ್ಮಿಷನ್ ಕೊಟ್ಟಿದ್ದರು. ಮತ್ತು ನೆಕ್ಸ್ಟ್ ಎಕ್ಸಾಮ್ ಬರೀಲಿಕ್ಕೆ ಸಹ ಹೇಳಿದರು. ಸೊ ಹೇಳ್ತಾರೆ ಜಾಗೃತಿಯಲ್ಲಿ ಹೋಗಿ ಬಾ ಅಂತ ಸಹ, ಇದಾಗಬಾರ್ದು ನಿಮಗೆ ಅಂತ. ಓಕೆ, ಎಜುಕೇಷನ್ ಮತ್ತು ಇದನ್ನು ಒಳ್ಳೆ ಮ್ಯಾನೇಜ್ ಮಾಡ್ತೀರಾ. ಓಕೆ, ನಿಮ್ಮ ಸ್ಕೂಲಿನ ಹೆಸರು ಹೇಳಿ, ಯಾವ ಸ್ಕೂಲ್? ಗೌರ್ಮೆಂಟ್ ಹೈಸ್ಕೂಲ್ ಬೋಲಾರ್ಗುಟ್ಟೆ ಅವರ. ಓಕೆ, ಅದರ ಹೆಸರನ್ನು ಶೈನ್ ಮಾಡ್ತಾ ಇದ್ದೀರಾ ಹಾಗಾದರೆ. ಪ್ರಿನ್ಸಿಪಾಲ್ಗೆ ಬಹಳಷ್ಟು ಖುಷಿ ಆಗ್ಬೋದು. ನೃತ್ಯಗಾರರಲ್ಲಿ ನೀವು ಕೂಡ ಒಂದು ವಿಶೇಷವಾಗಿ ನೃತ್ಯವನ್ನು ಕಲಿತಾ ಇದ್ದೀರಾ, ಅಂದರೆ ಮರಕಾಲನ್ನು ಬಿಟ್ಟು ವಿಶೇಷವಾಗಿ ನೃತ್ಯವನ್ನು ಕಲಿತಾ ಇದ್ದೀರಾ. ಅದರಲ್ಲೂ ಕೂಡ ನಿಮಗೆ ಬಹಳಷ್ಟು ಪ್ರಶಸ್ತಿಗಳು ಸಿಕ್ಕಿವೆ, ಬಹಳಷ್ಟು. ಅದು ಕೂಡ ತಿಳಿದು ಬಂತು ನಮಗೆ. ಸೊ ಅದರ ಬಗ್ಗೆ ಏನು ಹೇಳ್ತೀರಾ? ನೀವು ಇದು ಯಾವುದು ಡ್ಯಾನ್ಸನ್ನು ಯಾರಲ್ಲಿ ಕಲಿತಾ ಇದ್ದೀರಾ? ನಿಮ್ಮ ಗುರುಗಳು ಯಾರು? ಯಾವ ರೀತಿಯ ಫಾರ್ಮ್ಗಳನ್ನು ಕಲಿತಾ ಇದ್ದೀರಾ? ನನಗೆ ಫಸ್ಟ್ ಡ್ಯಾನ್ಸ್ ಕಲಿಸೋದಂದರೆ ಜಗದೀಶ್ ಸರ್ ಅಂತ. ಅವರು ನನಗೆ ಅಂದರೆ ತುಂಬ ಡ್ಯಾನ್ಸ್ ಮಾಡಲಿಕ್ಕೆಲ್ಲ ಹೆಲ್ಪ್ ಮಾಡಿದ್ದಾರೆ. ಅವರಾಗಲಿ, ಸುಶಾಂತ್ ಅಣ್ಣ ಆಗಲಿ, ರಾಕೇಶ್ ಅಣ್ಣ ಆಗಲಿ, ಮತ್ತು ಉಮೇಶ್ ಅಂಕಲ್ ಆಗಲಿ, ಅವರೆಲ್ಲ ತುಂಬ ಸಪೋರ್ಟ್ ಮಾಡಿದ್ದಾರೆ. ಮತ್ತು ಮಂಜಿತ್ ಸರ್ ಸಹ ನನ್ನನ್ನು ಎಲ್ಲ ಕಾಂಪಿಟೇಷನ್ಸಿಗೆಲ್ಲ ಕರ್ಕೊಂಡೋಗಿದ್ದಾರೆ, ತುಂಬ ಪ್ರೋಗ್ರಾಮ್ಸಿಗೆಲ್ಲ ಕರ್ಕೊಂಡೋಗಿದ್ದಾರೆ. ಅವರು ಸಹ ನನಗೆ ತುಂಬ ಸಪೋರ್ಟ್ ಮಾಡ್ತಾರೆ. ನೃತ್ಯ ಅಂದರೆ ಡ್ಯಾನ್ಸ್ ಅದು ಫಾರ್ಮಲ್ಲಿ ತುಂಬ ಉಂಟು, ಅದರಲ್ಲಿ ನೀವು ತುಂಬಾ ಇಷ್ಟಪಡುವಂಥದ್ದು? ಹಿಪ್ ಹಾಪ್. ಓಕೆ, ಹಿಪ್ಹಾಪಲ್ಲಿ ಅಂದರೆ ಹಿಪ್ಹಾಪಲ್ಲಿ ಯಾವ ಸಾಂಗ್ ನಿಮಗೆ ತುಂಬ ಇಷ್ಟಪಡ್ತೀರಾ? ಯಾವ ಸಾಂಗ್ ಆದರೂ ಪರವಾಗಿಲ್ಲ, ಇಷ್ಟ. ಹಾಗಾದರೆ ನಿಮ್ಮ ಫೇವ್ರೆಟ್ ಡ್ಯಾನ್ಸರ್? ಫೇವ್ರೆಟ್ ಡ್ಯಾನ್ಸರ್ ಅಂತ ಯಾರೂ ಇಲ್ಲ ಹಾಗೆ. ಓಕೆ, ನೀವು 5ನೇ ವರ್ಷದಿಂದ ಡ್ಯಾನ್ಸನ್ನು ಕಲಿಯಲಿಕ್ಕೆ ಶುರು ಮಾಡಿದ್ದೀರಾ. 5ನೇ ವರ್ಷದಿಂದ ಶುರು ಮಾಡಿದಂಥದ್ದು ಬಹಳಷ್ಟು ಕಲೀಲಿಕ್ಕೆ ಸಿಗ್ತಾ ಇದೆ ನಿಮಗೆ. ಸಣ್ಣದಿರುವಾಗ ಒಂದು ಬೇರೆ, ಈಗ ದೊಡ್ಡವರಾಗ್ತಾ ಹೋಗ್ತಾ ಇದ್ದೀರಿ. ತುಂಬಾ ಕಲೀಲಿಕ್ಕೆ ತುಂಬಾ ಇದೆ. ಏನು ವ್ಯತ್ಯಾಸಗಳಿವೆ ಇದರ ನಡುವಲ್ಲಿ? ಅಂದರೆ ಪ್ರಾಬ್ಲಮ್ ಆಗ್ತದೆ. ಸೊ ಯಾವುದಕ್ಕೆ ಇದು ಕಾನ್ಸಂಟ್ರೇಷನ್ ಕೊಡುವ ಹಾಗೆ ಆಗೋದಿಲ್ಲ, ಆದರೆ ಸಹ ಟ್ರೈ ಮಾಡ್ತೇವೆ. ಹಾಗೆ ಟ್ರೈ ಮಾಡೋದು, ಎಲ್ಲದರಲ್ಲೂ ಪ್ರಯತ್ನ ಇರಬೇಕು ಅಂತ. ಕೆಲವೊಂದು ಸತಿ ಕಾನ್ಸಂಟ್ರೇಷನ್ ತಪ್ತದಂತ ಹೇಳ್ತೀರಿ. ಈಗ ಡ್ಯಾನ್ಸ್ ಅಂತ ಬಂದ ಕ್ಷಣ ಕೆಲವರು ಏನು ಹೇಳ್ತಾರೆ ಅಂದರೆ, ಗುಂಪಿನಲ್ಲಿ ಮಾಡೋದು ಅದಕ್ಕೆ ಒಂದು ವೈಯಕ್ತಿಕವಾಗಿ ಸ್ಟೇಜ್ ಸಿಕ್ಕೋದಿಲ್ಲ ಅಂತ ಹೇಳ್ತಾರೆ. ಅದರ ಬಗ್ಗೆ ನೀವೇನು ಹೇಳ್ತೀರಾ? ಹಾಗೆಂತ ಇಲ್ಲ, ನಮಗೆ ಇಂಟ್ರೆಸ್ಟ್ ಇದ್ದರೆ ನಾವು ಸರ್ ಹತ್ರ ಹೇಳಿದರೆ ಅವರು ಕರ್ಕೊಂಡು ಹೋಗ್ತಾರೆ, ಹಾಗೆ ಇಲ್ಲ. ಓಕೆ, ಒಬ್ರು ಸಪೋರ್ಟಿಗೆ ಸರ್ನವರು ಇದ್ರೆ ನಾವು ಯಾವುದೇ ಬೇಕಾದ್ರೂ ಸಾಧಿಸಬಹುದಂತ ಹೇಳ್ತೀರಾ. ಮುಂದೆ ಇದು ಡ್ಯಾನ್ಸ್ ಆಗಿರ್ಬೋದು, ಡ್ಯಾನ್ಸ್ ಮೇಲೆ ನಿಮಗೆ ಹೇಗೆ ಇಂಟ್ರೆಸ್ಟ್ ಬಂತು? ಅಂದರೆ ನನಗೆ ಅದು ನನ್ನ ಮಮ್ಮಿಗೆ ಡ್ಯಾನ್ಸ್ ಅಂದರೆ ತುಂಬ ಇಷ್ಟ. ಸೊ ಅವರಿಂದಲೇ ನನಗೆ ಇಂಟ್ರೆಸ್ಟ್ ಬಂದದ್ದು. ಅವರೇ ನನ್ನನ್ನು ಫಸ್ಟ್ ಡ್ಯಾನ್ಸಿಗೆಲ್ಲ ಕಳಿಸಿದ್ದು, ಮತ್ತು ಅವರೇ ಎಂಕರೇಜ್ ಮಾಡಿದ್ದು. ಓಕೆ, ನಿಮ್ಮ ಅಮ್ಮ ಡ್ಯಾನ್ಸರಾ? ಡ್ಯಾನ್ಸರ್ ಅಂತ ಅಲ್ಲ, ಅವರಿಗೆ ಅದರಲ್ಲಿ ಇಂಟ್ರೆಸ್ಟ್. ಓಕೆ, ನೀವು ಹೇಳಿದ್ರೆ ಅಪ್ಪ ಮತ್ತೆ ಅಮ್ಮ ಆಗಿರ್ಬೋದು, ನನ್ನ ಮಾವ ತುಂಬಾ ಸಪೋರ್ಟ್ ಮಾಡ್ತಾರೆ, ಪವನ್ ಅಣ್ಣ ಅಂತ ಹೇಳಿದ್ರೆ ಹೇಳಿ, ಅವರ ಬಗ್ಗೆ ಹೇಳ್ತಾ ಹೋಗಿ. ಪವನ್ ಅಣ್ಣ ಅಂದರೆ ಅವರು ಸಹ ಮರಕಾರೆಲ್ಲ ಹಾಕ್ತಾರೆ, ನಮ್ಮ ಟೀಮಲ್ಲಿ ಸಹ ಹುಲಿವೇಷ ಎಲ್ಲ ಹಾಕ್ತಾರೆ. ಮತ್ತು ಅವರಿಗೆ ಸುಮಾರು ಕಡೆಯಲ್ಲಿ ಬಹುಮಾನ ಎಲ್ಲ ಸಿಕ್ಕಿದೆ, ಪ್ರೈಸ್ ಎಲ್ಲ ಸಿಕ್ಕಿದೆ, ಅಂದರೆ ಮರಕಾಲೆಲ್ಲ ಹಾಕಿ. ಸೊ ಅವರಿಂದಲೇ ನನಗೆ ಸ್ವಲ್ಪ ಇನ್ಸ್ಪಿರೇಷನ್ ಸಿಕ್ಕಿದ್ದು. ಈಗ ಅವರ ಹಾಗೆ ನನಗೆ ಆಗಬೇಕು, ಅವರ ಹಾಗೇನೆ ಒಂದು ಸ್ಟೈಲ್ ತೆಗಿಬೇಕು ಮರಕಾರಲ್ಲಿ ಅಂತ. ಓಕೆ, ಅಣ್ಣ ನೋಡಿ ಇನ್ಸ್ಪಿರೇಷನ್. ಈಗ ಮರಕಾಲ ಅಂದಾಕ್ಷಣ ಯಾರು ಹುಡುಗಿಯರು ಅಷ್ಟೊಂದು ಮುಂದೆ ಬರೋದು ಕಮ್ಮಿ ಅಲ್ಲ. ಉಡುಪಿಯಲ್ಲಿ ಲೆಕ್ಕದ 2-3 ಜನ ಏನೋ ಇದ್ದಾರೆ, ಅದರಲ್ಲಿ ನೀವು ಒಬ್ರು ಹೇಳಿದಾಗ ನಿಮ್ಗೆ ಎಷ್ಟು ಖುಷಿ ಆಗ್ತದೆ? ತುಂಬ ಖುಷಿ ಆಗ್ತದೆ. ನಾನಂದರೆ ಎಕ್ಸೆಪ್ಟ್ ಮಾಡಲಿಲ್ಲ ನಾನು ಇಲ್ಲಿ ತನಕ ಬರ್ತೇನೆ ಅಂತ. ಸೊ ಹೀಗೆ ಒಂದು ಹೇಳುವಾಗ ಒಳ್ಳೆ ಖುಷಿ ಆಗ್ತದೆ. ಓಕೆ, ಅದರಲ್ಲಿ ನಾವು 3 ಜನರಲ್ಲಿ ನಾನಿದ್ದೇನೆ ಅಂತ. ನೀವು ಹೇಳಿದರೆ ಪರೀಕ್ಷೆ ಮತ್ತೆ ನನಗೆ ಇದನ್ನು ಮಾಡಲಿಕ್ಕೆ ತುಂಬಾ ಕಷ್ಟ ಆಗ್ತಿದೆ ಹೇಳಿದರೆ, ಒಂದು ವೇಳೆ ಆ ರೀತಿ ಪರಿಸ್ಥಿತಿ ಬಂದರೆ ಯಾವ ಒಂದು ಡಿಸಿಷನ್ಗೆ ಹೋಗ್ತೀರಿ? ಎಕ್ಸಾಮಿಗೆ ಹೋಗ್ತೀರಾ ಅಥವಾ ನಿಮ್ಮ ಡ್ಯಾನ್ಸ್ ಫೀಲ್ಡಿಗೆ ಹೋಗ್ತೀರಾ? ಫಸ್ಟ್ ಸ್ಟಡೀಸ್ ಬೇಕು ನಮಗೆ. ಸೊ ನಾನು ಫಸ್ಟ್ ಸ್ಟಡೀಸೇ ತಗೊಳ್ಳೋದು. ಯಾಕಂದರೆ ಸ್ಟಡೀಸ್ ಆದಮೇಲೆ ಇದನ್ನು ಯಾವಾಗ ಸಹ ಮಾಡ್ಬೋದು, ಆದರೆ ಒಮ್ಮೆ ಸ್ಟಡೀಸ್ ಹೋದಾದ್ಮೇಲೆ ನಮಗೆ ಪುನಃ ಅದು ಮಾಡಲಿಕ್ಕೆ ಆಗೋದಿಲ್ಲ. ಯಾಕಂದರೆ 10th ರಿಸಲ್ಟ್ಸ್ ಮುಖ್ಯ ನಮಗೆ. ಸೊ ನಾನು ಫಸ್ಟ್ ಎಕ್ಸಾಮ್ಸ್ ನಿಮಗೆ ಡ್ಯಾನ್ಸಲ್ಲಿ ತುಂಬಾ ಪ್ರೈಸಸ್ ಸಿಕ್ಕಿದೆ ಅಲ್ವಾ, ಅದರ ಬಗ್ಗೆ ಹೇಳಿ, ಪ್ರೈಸ್ ಬಗ್ಗೆ.
ಅದರ ಬಗ್ಗೆ ಅಂದರೆ ಅದು ಸಿಗಬೇಕಾದ್ರೆ ಸಹ ನನಗೆ ತುಂಬ ಸಪೋರ್ಟ್ ಮಾಡಿದರು ಎಲ್ಲ ಸಹ, ಮತ್ತು ಅಷ್ಟೇ ಹಾರ್ಡ್ ವರ್ಕ್ ಸಹ ಮಾಡಿದ್ದೆ, ಮತ್ತು ಅವರು ಸಹ ಅಂದರೆ ಅಷ್ಟೇ ಪ್ರಾಕ್ಟೀಸ್ ಸಹ ಕೊಡ್ತಿದ್ರು ನನಗೆ. ಸೊ ಹಾಗಾಗಿ ಓಕೆ, ಒಳ್ಳೆ ಪರಿಶ್ರಮ ಮತ್ತು ಸಪೋರ್ಟಿಂದ ನಿಮ್ಮ ಮಾತಲ್ಲಿ ಎಲ್ಲ ಪರಿಶ್ರಮ ಮತ್ತು ಸಪೋರ್ಟ್ ಅಂತಲೇ ಇತ್ತು. ನೀವು ಅಂದರೆ ಈಗ ಒಂದು ಏನಾಗ್ತದೆ ಅಂದರೆ ಕೆಲವರು ಇತ್ತೀಚೆಗೆ ಒಂದೇ ಒಂದು ಇದರಲ್ಲಿ ಇರ್ತಾರೆ, ಕಲಿಯೋದಾದರೆ ಕಲಿಯೋದು, ಡ್ಯಾನ್ಸ್ ಆದರೆ ಡ್ಯಾನ್ಸ್ ಅಂತ. ನೀವು ಕೂಡ ಹೇಳಿದರೆ ನಾನು ಕಲಿಯೋದು ಬಂದ ತಕ್ಷಣ ಡ್ಯಾನ್ಸನ್ನು ಮತ್ತೆ ಆದರೂ ಕಲಿಬೋದು ಅಂತ ಹೇಳಿದರೆ. ಆದರೆ ಇದೊಂದು ಕೆಲವೊಂದು ಸತಿ ಏನು ಪರಿಸ್ಥಿತಿ ಹೇಗಾಗ್ತದೆ ಅಂದರೆ ಡ್ಯಾನ್ಸ್ ಮತ್ತು ನಿಮಗೆ ಎರಡು ಮುಖ್ಯವೇ. ಎರಡು ಮುಖ್ಯವಂದರೆ ಡ್ಯಾನ್ಸಲ್ಲಿ ಒಂದು ಮರಕಲ್ಲಲ್ಲಿ ಯಾವುದೋ ಒಂದು ಸ್ಟೇಟಿಗೆ ಹೋಗಲಿಕ್ಕೆ ಸಿಕ್ಕಿದರೆ ನೀವು ಯಾವುದನ್ನು ಆರಿಸ್ಕೊಳ್ತೀರಾ? ಡ್ಯಾನ್ಸನ್ನೇ. ಅಂದರೆ ವಿಶೇಷವಾಗಿ ಇದುವರೆಗೂ ಮರಕಾಲಿನ ಮೂಲಕ ಬೇರೆ ಊರಿಗೆ ಹೋಗಿದ್ದೀರಾ ನೀವು? ಹಾಂ ಹೋಗಿ. ಹೌದು, ಯಾವ ಊರಿಗೆಲ್ಲ ಹೋಗಿದ್ದೀರಿ? ಬ್ಯಾಂಗ್ಳೂರು, ಕುಮಟಾ, ಮುಂಬೈ ಹಾಗೆಲ್ಲ. ಓಕೆ, ಹೊರಗಿನವರು ನಮ್ಮ ಒಂದು ನಿಮ್ಮದೊಂದು ಪ್ರತಿಭೆಯನ್ನು ನೋಡಿ ಏನೆಲ್ಲ ರೆಸ್ಪಾನ್ಸ್ ಮಾಡ್ತಾ ಇದ್ರು? ಅಂದರೆ ಅವರು ಹೇಳ್ತಿದ್ದು ತುಂಬ ಚೆನ್ನಾಗಿ ಕುಣಿತಿ, ನಿಂಗೆ ಇನ್ನೂ ಒಳ್ಳೆ ಫ್ಯೂಚರ್ ಉಂಟು ಹಾಗೆಲ್ಲ ಹೇಳ್ತಿದ್ರು. ಓಕೆ, ಮೊದಲು ನೀವು ಹೊರಗೆ ಹೋದಂಥ ಊರು ಯಾವುದು? ಯಾವ ಊರಿಗೆ ಹೋಗಿದ್ದೀರಿ? ಫಸ್ಟ್ ಹೋಗಿದ್ದು ನಾನು ಕುಮಟಾ, ಅದಕ್ಕೆ ಅಲ್ಲಿ ಹೊರಗೆ ಹೋದದ್ದು. ಮತ್ತೆ ಅದೇ ಅಂದರೆ ಕುಮಟದಲ್ಲಿ ಯಾವ ಒಂದು ರೀತಿಯ ಫಂಕ್ಷನ್ ಆಗಿರ್ಬೋದು? ಅಲ್ಲಿ ಗಣೇಶ ಚತುರ್ಥಿ ಅಂತ ಅದರದ್ದು ಫಂಕ್ಷನ್ಗೆ ಹೋದದ್ದು ನಾವು. ನೈಟ್ ಅಲ್ಲಿ ತುಂಬ ಜನರಿದ್ರು, ಅವರು ಕುಣಿಯುವಾಗೆಲ್ಲ ವಿಸಿಲ್ಸ್ ಅದೆಲ್ಲ ಹಾಕ್ತಿದ್ರು, ಖುಷಿ ಆಗ್ತಿತ್ತು. ಅದರ ನಂತರ ಬ್ಯಾಂಗ್ಳೂರ್ಗೆ ಅದು ಸಹ ಸೇಮ್ ಗಣೇಶ ಚತುರ್ಥಿ ಟೈಮಲ್ಲೇ ಹೋದದ್ದು. ಅಲ್ಲಿ ಅವರೆಲ್ಲ ತುಂಬಾ ಇಷ್ಟಪಟ್ಟಿದ್ರು ಡ್ಯಾನ್ಸ್. ಅಂದ್ರೆ ನಮ್ದು ಹುಲಿಯ ಬೀಟಿಗೆ ಅವರಿಗೆ ಖುಷಿ ಆಗ್ತದೆ, ಯಾಕಂದ್ರೆ ಅಂತ ಒಂದೊಂದು ಬೀಟ್ ಆಗಿರ್ಬೋದು ಕುಣಿತ ಅವರಿಗೆ ಇಲ್ಲ. ಹೇಗೆ ಅಂದ್ರೆ ನಿಮ್ಮನ್ನು ನೋಡಿ ನಿಮ್ಮನ್ನು ಎಲ್ಲ ಆದ್ಮೇಲೆ ಏನೆಲ್ಲ ರೆಸ್ಪಾನ್ಸ್ ಕೊಡ್ತಾ ಇದ್ರು? ಅವರು ಸೇಮ್ ಅದೇ, ಒಳ್ಳೆ ಕುಣಿತಿದ್ದಿ, ಎಷ್ಟನೇ ಕ್ಲಾಸ್, ಇನ್ನು ಒಳ್ಳೆ ಕಲಿ, ಇದಕ್ಕೆ ಸಹ ತುಂಬ ಇಂಟ್ರೆಸ್ಟ್ ಕೊಡು, ಇನ್ನು ಸಹ ನಿಂಗೆ ಒಳ್ಳೆ ಫ್ಯೂಚರ್ ಉಂಟು ಅಂತ ಎಲ್ಲ ಸಪೋರ್ಟ್ ಮಾಡ್ತಿದ್ರು. ಓಕೆ, ಆ ಒಂದು ಪರ್ಟಿಕ್ಯುಲರ್ ಟೈಮಲ್ಲಿ ನಿಮ್ಮ ಜೊತೆ ಯಾರೆಲ್ಲ ಇರ್ತಿದ್ರು? ಅಂದರೆ ನಿಮಗೆ ಎಲ್ಲಿಗೆ ಹೋಗಲಿಕ್ಕೆ ಸಪೋರ್ಟ್ ಎಲ್ಲ? ಅಪ್ಪ, ಅಮ್ಮ, ಮತ್ತು ಮಾವ, ನಮ್ಮ ಟೀಮಿನವರು, ಮತ್ತು ನನ್ನ ತಂಗಿ, ಅವರೆಲ್ಲ ತುಂಬ ಜನ. ಹಾಗೆ ಮನೆಯವರೇ ತುಂಬ ಸಪೋರ್ಟ್. ಈಗ ಮರಕಾಲು ಕಲಿತಾರೆ ಅಂದಾಕ್ಷಣ ಕೆಲವರಿಗೆ ಅದು ಒಂದು ಕಾಲಲ್ಲಿ ನಿಂತು ರಿಂಗ್ ಹೊಡೆಯೋದೊಂದು, ರೌಂಡ್ ಹೊಡೆಯೋದೊಂದು ಆಸೆ ಇರ್ತದೆ. ಅದು ಮಿನಿಟ್ ಟ್ರೈ ಮಾಡಿದ್ರೆ ನೀವು? ಹಾಂ, ಟ್ರೈ ಮಾಡಿದ್ವಿ. ಎಷ್ಟು ರೌಂಡ್ ಹೊಡೆದಿದ್ದೀರಿ ಇದುವರೆಗೂ? ಅಂದರೆ ರೀಸೆಂಟ್ಲಿ ನಾನು ಟ್ರೈ ಮಾಡಿದ್ವು, ಅದಾಯಿತು ನನಗೆ ಒಂದು ರೌಂಡ್ ನಾನು ಕಂಪ್ಲೀಟ್ ಮಾಡಿದ್ದೆ. ಈಗ ನಾನು ರೀಸೆಂಟ್ಲಿ ಸಾಲಿಗ್ರಾಮದಲ್ಲಿ ಒಂದು ಪ್ರೋಗ್ರಾಮ್ ಆಯಿತು, ಅಲ್ಲಿ ಮರಕಾರ ಹಾಕಿದ್ದೆ. ಅದು ಫಸ್ಟ್ ಸ್ಟೇಜ್ ನಾನು ಅದರಲ್ಲಿ ರಿಂಗ್ ಹೊಡೆದದಂದರೆ ತುಂಬ ವಿಸಿಲ್ಸ್ ಎಲ್ಲ ಬಂದಿತ್ತು, ಮತ್ತು ಖುಷಿ ಆಯಿತು ನನಗೆ ಅದು ಫಸ್ಟ್ ಟೈಮ್ ಮಾಡಿ. ಅದು ಈ ಮರಕಾಲ ಹಾಕಿದ್ಮೇಲೆ ಮುಡಿ ಬಿಸಾಡೋದು ಅಂತ ಹೇಳ್ತಾರೆ, ಅದು ಟ್ರೈ ಮಾಡಿದ್ದೀರಾ? ಹಾಂ. ಎಷ್ಟು ಒಂದು ಭಾರದ ಮುಡಿ ಬಿಸಾಕಿದ್ದೀರಿ? ಎಲ್ಲಿ ಬಿಸಾಡಿದ್ದು? ಅದು ಒಂದು ನಮ್ಮ ಅದರಲ್ಲಿ ಟೀಮಲ್ಲಿ ಅಷ್ಟಮಿ ಟೈಮೆಲ್ಲ ನಾವು ಹೋಗ್ತಿದ್ವಿ, ಅಲ್ಲೆಲ್ಲ ಬಿಸಾಡಿದ್ದೇನೆ. ಅದರಲ್ಲಿ 20 kgs ಬಿಸಾಡಿದ್ದು. ಅದಕ್ಕಿಂತ ಮುಂಚೆ 10-15 ಹಾಗೆಲ್ಲ ಬಿಸಾಡ್ತಿದ್ದೆ, ಮತ್ತೆ ಡೈರೆಕ್ಟ್ 20. ಓಕೆ, ನಿಮಗೆ ಮರಕಾಲ ಆಗಿರ್ಬೋದು, ಈ ಅಕ್ಕಿ ಮುಡಿ ಬಿಸಾಡುವಂಥದ್ದು, ಅದನ್ನು ಪ್ರಾಕ್ಟೀಸ್ ಎಲ್ಲ ನಿಮಗೆ ಹೇಗೆ ಮಾಡಿಸ್ತಾರೆ? ಫಸ್ಟ್ ಕೆಳಗೆ ಅಲ್ಲಿ ಬಿಸಾಡಲಿಕ್ಕೆ ಹೇಳ್ತಾರೆ, ಅಂದರೆ 5-6 ಹಾಗೆ. ಮತ್ತು ಮರಕಾರಲ್ಲಿ ಒಂದು 3 kg ಹಾಗೆ ಬಿಸಾಡಲಿಕ್ಕೆ ಹೇಳ್ತಾರೆ. ಸೊ ಅದಕ್ಕೆ ತುಂಬ ಪ್ರಾಕ್ಟೀಸ್ ಬೇಕಾಗ್ತದೆ. ಮತ್ತು ಅದು ಬಿಸಾಡಾದಮೇಲೆ ಎಷ್ಟಾಗ್ತದೆ ಅಷ್ಟು ಟ್ರೈ ಮಾಡ್ತೀವಿ, ಆಮೇಲೆ ಬಿಸಾಡ್ತೇವೆ. ಅಂದರೆ ಮೊದಲನೇ ಬಾರಿ ಕಲ್ತಾಗ ಕಷ್ಟ, ಇದು ಬೇಡ ಅಂತ ಅನಿಸ್ಲಿಲ್ವಾ ನಿಮಗೆ? ಇಲ್ವಾ? ಅಂದರೆ ಮೊದಲು ಎಲ್ಲಿ ನೀವು ಅಂದರೆ ತೋರಿಸಿದ್ರಿ ನೀವು ನನಗೂ ಸಾಧ್ಯ ಉಂಟು ಇದು ಅಂತ? ಅದು ನಾನು ನೇಜರಲ್ಲಿ ಒಂದು ಗಣೇಶ ಚತುರ್ಥಿ ಅಂತ ಒಂದು ಫಂಕ್ಷನ್ಗೆ ಹೋಗಿದ್ದೆ. ಅಲ್ಲಿ ಹುಲಿವೇಷ ಇತ್ತು. ಸೊ ಅಲ್ಲಿ ಮರಕಾರೆಲ್ಲ ಹಾಕಿ ಅಲ್ಲಿ ಕೆಳಗೆ ಸಹ ಬಿಸಾಡಿದ್ದೇನೆ, ಮತ್ತು ಮರಕಾರ ಬಿಸಾಡಿದ್ದೀರಿ. ಬಹಳ ಖುಷಿ ಆಯಿತು. ಏನು ಹೇಳಿದ್ರು ಅಂದರೆ ಕಲಿತು ನೀನು ಸ್ವಲ್ಪ ಹೊತ್ತಲ್ಲಿ ಕಲಿತು ಇಷ್ಟು ಮಾಡಿದ್ದಿ, ನಮಗೆ ಖುಷಿ ಆಯಿತು ಏನು ಹೇಳಿದರು ನಿಮ್ಮ ಕಲಿಸಿಕೊಟ್ಟ ಗುರುಗಳು ನಿಮಗೆ? ಹೇಳಿದರು, ನಿನಗೆ ಇನ್ನೂ ಸಹ ಸಾಧ್ಯ ಉಂಟು, ಇನ್ನೂ ಸಹ ಟ್ರೈ ಮಾಡು, ಇದಕ್ಕಿಂತ ಜಾಸ್ತಿ ಸಾಕ್ತದೆ ನಿಮಗೆ ಅಂತ ಎಲ್ಲ ಹೇಳಿದರು. ಓಕೆ, ನಿಮ್ಮ ಜೊತೆ ಮಾತನಾಡಿ ತುಂಬ ಖುಷಿ ಆಯಿತು. ಇನ್ನಷ್ಟು ಮಾತನಾಡಲಿಕ್ಕೆ ಒಂದು ಕಾರ್ಯಕ್ರಮದಲ್ಲಿ ಪುಟ್ಟ ವಿರಾಮ. ನೋಡಿದ್ರಲ್ಲ ವೀಕ್ಷಕರೇ, ಅಂಕಿತಾ ಅಶೋಕ್ ಅವರು ಯಾವ ರೀತಿ ಮರಕಾಲಿನ ಮೂಲಕ ವಿಶೇಷವಾಗಿ ಸಾಧನೆ ಮಾಡಿದರೆ, ಎಷ್ಟೆಲ್ಲ ಕಷ್ಟಪಟ್ಟಿದ್ದಾರೆ ಅದನ್ನು ನಮ್ಮ ಜೊತೆ ಹಂಚಿಕೊಳ್ತಾ ಇದ್ರು. ಇವರ ಜೊತೆ ಮತ್ತಷ್ಟು ಮಾತನಾಡುವ ಕಾರ್ಯಕ್ರಮದಲ್ಲೊಂದು ಪುಟ್ಟ ವಿರಾಮ. ಈ ಕಾರ್ಯಕ್ರಮದ ಪ್ರಾಯೋಜಕರು
ಗೀತಾಂಜಲಿ ಸಿಲ್ಕ್ಸ್ ಉಡುಪಿ. ವಿರಾಮದ ನಂತರ ಮತ್ತೊಮ್ಮೆ ಗೀತಾಂಜಲಿ ಸಿಲ್ಕ್ಸ್ ಅರ್ಪಿಸುವಂತಹ ನಮ್ಮೂರ ಜಾಣೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ದಿನ ನಮ್ಮ ಜೊತೆಗಿದ್ದಾರೆ ಅಂಕಿತಾ ಅಶೋಕ್ ಅವರು. ಅವರ ಮರಕಾಲಿನ ಬಗ್ಗೆ ಯಾವ ರೀತಿ ಪ್ರಯತ್ನ ಪಟ್ಟು ಇಷ್ಟೆಲ್ಲ ಸಾಧನೆ ಮಾಡಿದ್ದಾರೆ ಅಂತ ನಮ್ಮ ಜೊತೆ ಹಂಚಿಕೊಳ್ತಾ ಇದ್ರು. ಮತ್ತೊಮ್ಮೆ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಅಂಕಿತಾ ಅಶೋಕ್ ಅವರೇ, ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನೀವು ಹೇಳ್ತಾ ಇದ್ರಿ, ನಾನು ತುಂಬಾ ಕಷ್ಟಪಟ್ಟಿದ್ದೇನೆ, ಅದರಲ್ಲೂ ಕೂಡ ಮೊದಲ ಒಂದು ಅಟೆಂಪ್ಟಲ್ಲಿ ನನಗೆ ಎಂತ ಅಕ್ಕಿ ಹಿಡಿ ಬಿಸಾಡುವಂಥದ್ದಾಗಿದೆ ಅಂತ ಹೇಳಿದರೆ, ಒಂದು ಏನಂದರೆ ಈ ನಮ್ಮ ಕರ್ನಾಟಕ ರಾಜ್ಯ ಬಿಟ್ಟು ಬೇರೆ ಯಾವುದೆಲ್ಲ ಹೊರ ರಾಜ್ಯಕ್ಕೆ ಹೋಗಿದ್ದೀರಾ? ಮುಂಬೈಯಲ್ಲಿ ಯಾವ ಒಂದು ಫಂಕ್ಷನ್ಗೆ ಹೋಗಿದ್ದು? ಅಲ್ಲಿ ಅಂದರೆ ಅದು ನೆನಪಿಲ್ಲ ಯಾವ್ದು ಫಂಕ್ಷನ್ ಅಂತ. ಅಲ್ಲಿ ಮರಕಾರ ಹಾಕಿದ್ದೆ ನಾನು. ಓಕೆ, ಅಂದರೆ ಅಲ್ಲಿ ಯಾವ ರೀತಿ ರೆಸ್ಪಾನ್ಸ್ ಮಾಡಿದೆ? ಇದಾದರೆ ಬಿಡಿ, ನಮ್ಮದು ಕರ್ನಾಟಕ ಸ್ವಲ್ಪ ಅದು ಗೊತ್ತಿರ್ತದೆ ಅಂತೆ, ಅದು ಮುಂಬೈ ಆಚೆ ಆದರೆ ಗೊತ್ತಿಲ್ಲ. ಯಾವ ರೀತಿ ರೆಸ್ಪಾನ್ಸ್ ಮಾಡಿದ್ರು? ಅಂದರೆ ಅವರಿಗೆ ಸಹ ತುಂಬ ಖುಷಿ ಆಯಿತು ಅದನ್ನೆಲ್ಲ ನೋಡಿ. ಲೈಕ್ ಅವರು ಸಹ ಹೇಳಿದರು ನೆಕ್ಸ್ಟ್ ಫಂಕ್ಷನ್ಗೆಲ್ಲ ನೀನು ಬರಬೇಕು ಅಂತ. ಸೊ ನಾನು ಸಹ ಹೇಳಿದೆ ಆಯ್ತು ಬರ್ತೀನಿ ಅಂತ ಹೇಳಿದೆ. ನಿಮ್ಮಲ್ಲಿ ಒಂದು ವಿಶೇಷವಾದ ಟ್ಯಾಲೆಂಟ್ ಏನಂದರೆ, ಹುಡುಗರು ಯಾವುದೆಲ್ಲ ಒಂದು ಕ್ಷೇತ್ರದಲ್ಲಿ ಇದ್ದಾರೆ ಅಂದರೆ ಹುಡುಗರಿರುವಂತಹ ಒಂದು ಎಸ್ಪೆಷಲಿ ಹುಡುಗರಿಗಾಗಿಯೇ ಇರುವಂತಹದ್ದು ತಾಲೀಮು. ಈ ತಾಲೀಮ್ ಅನ್ನೋದು ನಾವು ಬೆಂಕಿ ಅಂದ ತಕ್ಷಣ ರಪ್ಪ ಹಿಂದೆ ಓಡಿಬಿಡ್ತೇವೆ, ಆದರೂ ನೀವು ತಾಲೀಮಲ್ಲಿ ಕೂಡ ಇದ್ದೀರಾ. ಹೇಳಿ, ತಾಲೀಮಲ್ಲಿ ಹೇಗೆ ಇಂಟ್ರೆಸ್ಟ್ ಬಂತು? ಇಂಟ್ರೆಸ್ಟ್ ಅಂದರೆ ಅಲ್ಲಿ ಎಲ್ಲ ಮಾಡ್ತಿದ್ರು. ಸೊ ನನ್ನ ಮಾವ ಸಹ ಅದಕ್ಕೆಲ್ಲ ತುಂಬ ಇಂಟ್ರೆಸ್ಟ್ ಕೊಡ್ತಾರೆ. ಸೊ ನನ್ನ ಅಪ್ಪನಿಗೆ ಸಹ ಅದು ತುಂಬ ಇಷ್ಟ. ಸೊ ಅವರು ಹೇಳಿದರು ನನಗೆ ಸಹ ಕಲಿಸ್ಬೇಕಂತ. ಸೊ ಅಲ್ಲಿಯ ಗುರುಗಳಿದ್ದಾರೆ, ಅವರ ಹತ್ರ ಹೇಳಿದರು ಇವಳಿಗೆ ಕಲಿಸಿ ಅಂತ. ಮತ್ತು ಅವರು ಸಹ ನನಗೆ ಕಲಿಸಿದ್ರು. ಮತ್ತು ನಾನು ಸಹ ಅವರೊಟ್ಟಿಗೆ ಹೋಗ್ತೇನೆ. ಅಂದರೆ ತಾಲೀಮಿನ ತಂಡದ ಹೆಸರೇನು? ನಿಮ್ಮ ಗುರುಗಳು ಯಾರು? ವೀರಾಂಜನೇಯ ತಾಲೀಮ್ ಮಂಡಳಿ ಅಂತ. ಮತ್ತು ಅಲ್ಲಿನ ಗುರುಗಳಂದರೆ ಮನು ಅಂಕಲ್ ಅಂತ ಇದ್ದಾರೆ, ಅವರು ನನಗೆ ಕಲಿಸಿ. ಓಕೆ, ಅಂದರೆ ತಾಲೀಮಲ್ಲಿ ಮೊದಲನೇದಾಗಿ ಏನೆಲ್ಲ ಕಲಿಸಿಕೊಡ್ತಾರೆ? ಫಸ್ಟು ನಮಸ್ಕಾರ ಮಾಡೋದು, ಮತ್ತು ತಾಲೀಮಿಗೆ ನಮಸ್ಕಾರ ಮಾಡೋದು, ಮತ್ತು ಅದರದ್ದು ಬೇಸಿಕ್ಸ್ ಎಲ್ಲ ಕಲಿಸಿಕೊಡ್ತಾರೆ. ಅಂದರೆ ರೌಂಡ್ ಅದೆಲ್ಲ ಕಲಿಸಿಕೊಡ್ತಾರೆ. ಅಂದರೆ ತಾಲೀಮಲ್ಲಿ ಮೊದಲನೇದಾಗಿ ಬೆಂಕಿಯಲ್ಲಿ ಹಿಡಿದು ಆಟ ಆಡಿಸುವಂಥದ್ದು ಏನದು? ಇಲ್ಲ, ಫಸ್ಟ್ ಅದು ಫಸ್ಟ್ ನಮಗೆ ಕಂಪ್ಲೀಟ್ ಪ್ರಿಪೇರ್ ಆಗೋ ತನಕ ಅದು ಕೊಡೋದಿಲ್ಲ. ಆಮೇಲೆ ಕಂಪ್ಲೀಟ್ ಅದರದ್ದೆಲ್ಲ ಗೊತ್ತಾದ ಮೇಲೆ ಕೊಡ್ತಾರೆ, ಹೇಗೆ ಮಾಡಬೇಕು ಹಾಗೆ. ಆ ರೀತಿ. ಒಟ್ಟಾರೆಯಾಗಿ ನೀವು ತಾಲೀಮಲ್ಲಿ ಎಷ್ಟು ಪ್ರದರ್ಶನ ಕೊಟ್ಟಿದ್ದೀರಿ, ಎಲ್ಲೆಲ್ಲ ಕೊಟ್ಟಿದ್ದೀರಿ? ಅದರಲ್ಲಿ ಅಂದರೆ ಅಷ್ಟು ಕೊಡಲಿಲ್ಲ. ಈಗ ನಾರ್ಮಲ್ ಪ್ರೊಸೆಷನ್ ಅದರಲ್ಲೆಲ್ಲ ಇರುವಾಗ ಕೊಟ್ಟಿದ್ದೇನೆ. ಅಂದರೆ ನಮ್ಮೂರಲ್ಲಿ ಒಂದು 3 ಸಲ ಕೊಟ್ಟಿದ್ದೇನೆ, ಮತ್ತು ಬೇರೆ ಇಲ್ಲಿ ಉದ್ಯಾವರದಲ್ಲಿ ಒಮ್ಮೆ ಕೊಟ್ಟಿದ್ದೇನೆ ಅಷ್ಟೆ. ನಿಮ್ಮ ಊರಿನವರು ಎಷ್ಟು ಖುಷಿ ಪಡ್ತಾರೆ? ನೀವು ತಾಲೀಮಲ್ಲಿ ಇದ್ದೀರಿ, ಮರಕಾಲ ಹಾಕ್ತೀರಿ, ಡ್ಯಾನ್ಸ್ ಮಾಡ್ತೀರಿ, ಎಲ್ಲದರಲ್ಲೂ ಇದ್ದೀರಿ. ಅದು ಕೂಡ ಯಾರು ಹುಡುಗಿಯರು ಸ್ವಲ್ಪ ಹಿಂಜರಿಯುವಂತಹ ಕ್ಷೇತ್ರಗಳು ಎಲ್ಲದರಲ್ಲಿ ಇದ್ದೀರಿ. ಅದಕ್ಕೆ ಯಾವ ರೀತಿ ರೆಸ್ಪಾನ್ಸ್ ಮಾಡ್ತಾರೆ ನಿಮ್ಮ ಊರಿನವರು? ಅವ್ರು ಹೇಳಿ ನಮಗೆ ಖುಷಿ ಆಗ್ತದೆ ನೀನು ಹೀಗೆಲ್ಲ ಮಾಡುವಾಗ, ಇನ್ನೂ ಸಹ ಮಾಡು ಅಂತ ಹೇಳ್ತಾರೆ. ಓಕೆ, ಅಂದರೆ ನಮ್ಗೆ ಏನಂದರೆ ನಮ್ಮ ಒಂದು ಹೊರಗಿನವರು ರೆಸ್ಪಾನ್ಸ್ ಕೊಡೋದಕ್ಕಿಂತ ಒಂದು ಊರಿನವ್ರ ರೆಸ್ಪಾನ್ಸ್ ಕೊಡೋದಂದರೆ ತುಂಬಾ ಖುಷಿ ಅಲ್ವಾ? ಸೊ ನಿಮ್ಮ ಊರಿನಲ್ಲಿ ನಿಮ್ಮನ್ನು ಗುರುತಿಸಿ ನೀನೊಂದು ಇದಕ್ಕೆ ಬರಲೇಬೇಕು, ಇಲ್ಲದಿದ್ದರೆ ನೀನೊಂದು ಬೇಕು, ಈ ಒಂದು ಮರಕಾಲ ಹಾಕು, ಇಲ್ಲದಿದ್ದರೆ ನೃತ್ಯ ಮಾಡು ಅನ್ನೋದು ಯಾವುದಾದ್ರೂ ಕ್ಷಣ ಬಂದಿದ್ದ? ಹಾಂ, ಅದು ನಮ್ಮಲ್ಲಿ ಒಂದು ಪ್ರೋಗ್ರಾಮ್ ಆಗ್ತದೆ. ಸೊ ಅಲ್ಲಿ ಯಾವಾಗ ಸಹ ಹೇಳ್ತಾರೆ ನೀನೊಂದು ಅಂದರೆ ನೀನೊಂದು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಕೊಡಬೇಕು ಹಾಗೆ ಅಂತ. ಮತ್ತು ಅಲ್ಲಿ ಒಂದು ಯಾವುದಾದ್ರೂ ಪ್ರೊಸೆಷನ್ ಇರುವಾಗ ಹೇಳ್ತಾರೆ ನೀನು ಮರಕಾಲಿಗೆಲ್ಲ ಬರಬೇಕು ಅಂತ ಎಲ್ಲ ಹೇಳ್ತಾರೆ. ಓಕೆ, ಊರಿನಲ್ಲಿ ಏನಾದರೂ ಓದೋದಿದೆ ಅಂದರೆ ನಿಮ್ಮ ಊರಿನಲ್ಲೇ ಓದೋದೇನಾದಿದೆ ಹಾಗಂತ ಇಲ್ವಾ? ಓಕೆ, ತದನಂತರ ನೀವು ಡ್ಯಾನ್ಸಲ್ಲಿ ವಿಶೇಷವಾಗಿ ಸಾಧನೆ ಮಾಡಿದರೆ, ಬಹಳಷ್ಟು ಪ್ರೈಸ್ ಸಿಕ್ಕಿದೆ. ಡ್ಯಾನ್ಸಿನ ಮುಖಾಂತರ ನೀವು ಯಾವುದೆಲ್ಲ ಕಾಂಪಿಟೇಷನ್ಗೆ ಹೋಗಿದ್ದೀರಾ? ನಾನು ಡ್ಯಾನ್ಸ್ ಅಟ್ ಹೋಮ್ ರಿಯಾಲಿಟಿ ಶೋಗೆ ಹೋಗಿದ್ದೇನೆ, ಮತ್ತು ಬ್ರ್ಯಾಂಡ್ ಸ್ಕ್ಯಾನ್ಗೆ ಹೋಗಿದ್ದೇನೆ. ಈಗ ನೆಕ್ಸ್ಟ್ ಡ್ಯಾನ್ಸ್ ಕುಡ್ಲ ಡ್ಯಾನ್ಸ್ ಅದಕ್ಕೆ ಸಹ ಹೋಗ್ತಿದ್ದೇನೆ, ಸೆಮಿಫೈನಲಿಸ್ಟ್.
ಇದು ಡ್ಯಾನ್ಸ್ ಅಟ್ ಹೋಮ್ ಅದರಲ್ಲಿ ಸೆಕೆಂಡ್ ಪ್ರೈಸ್, ಡ್ಯಾನ್ಸ್ ಕ್ಯಾನಲ್ಲಿ ಫಸ್ಟ್ ಪ್ರೈಸ್. ಓಕೆ, ಅದು ಡ್ಯಾನ್ಸ್ ಅಟ್ ಹೋಮ್ ಅಂತ ಹೇಳಿದ್ರಲ್ಲ, ಅಂದರೆ ಅದು ಕಾಂಪಿಟೇಷನ್ ಎಲ್ಲಿ ಆದದ್ದು, ಯಾವ ಊರಲ್ಲಿ ಆಗಿರ್ಬೋದು? ಅದು ಉಜಿರೆಯಲ್ಲಿ ಆದದ್ದು. ಲಾಕ್ಡೌನ್ ಟೈಮಲ್ಲಿ ಅಂದರೆ ಆನ್ಲೈನ್ ಆ ಥರ ಆದದ್ದು ಆಡಿಷನ್ಸ್ ಎಲ್ಲ. ಮತ್ತು ಕ್ವಾರ್ಟರ್ ಫೈನಲ್, ಸೆಮಿಫೈನಲ್ ಎಲ್ಲ ಅಲ್ಲಿ ಸ್ಟೇಜಲ್ಲಿ. ಒಂದು ಯಾವ ರೀತಿ ಇತ್ತು ಕಾಂಪಿಟೇಷನ್? ಅಂದರೆ ಒಳ್ಳೆದಿತ್ತು. ಅಲ್ಲಿ ನನಗೆ ಬೇರೆ ಬೇರೆ ಡ್ಯಾನ್ಸರ್ಸನ್ನು ನೋಡುವಾಗ ಸ್ವಲ್ಪ ನರ್ವಸ್ ಆಗಿದ್ದೆ ನಾನು, ಹೇಗಿರ್ತದಿದ್ದು ಇಲ್ಲಿ ಒಳಗೆ, ಹೇಗೆ ಮಾಡ್ತಾರೆ ಅವರು ಅಂತ. ಮತ್ತೆ ಒಮ್ಮೆ ಸ್ಟೇಜಿಗೆ ಹೋದಾದ್ಮೇಲೆಲ್ಲ ನರ್ವಸ್ನೆಸ್ ಎಲ್ಲ ಹೋಗ್ತದೆ. ಅಂದರೆ ಆನ್ಲೈನ್ ಕಾಂಪಿಟೇಷನ್ ಇರಲಿಲ್ವಾ? ಇಲ್ಲ, ಇದು ಆಡಿಷನ್ಸ್ ಎಲ್ಲ ಆನ್ಲೈನ್ ಇದ್ದದ್ದು, ಮತ್ತು ಸೆಮಿಫೈನಲ್ಸ್ ಎಲ್ಲ ಸ್ಟೇಜಲ್ಲಿ. ಅಂದರೆ ಆನ್ಲೈನ್ ಕಾಂಪಿಟೇಷನಲ್ಲಿ ನೀವು ಆಡಿಷನ್ ಕೊಟ್ಟಂತಹ ಡ್ಯಾನ್ಸ್ ಯಾವುದಂದ್ರೆ ಯಾವ ಒಂದು ಹಾಡಿಗೆ ನೀವು ಡ್ಯಾನ್ಸ್ ಮಾಡಿದ್ದೀರಾ? ಒಂದು ಹಿಂದಿ ಸಾಂಗಿಗೆ, 2 ಸಹ ಹಿಂದಿ ಸಾಂಗಿಗೆ ಮಾಡಿದ್ದು ನಾನು. ಸೊ ಆಮೇಲೆ ನಾನು ಅದರಲ್ಲಿ ಸೆಲೆಕ್ಟ್ ಆದೆ. ಮತ್ತು ನನಗೆ ಖುಷಿ ಆಯಿತು ಸೆಲೆಕ್ಟ್ ಆದಮೇಲೆ. ಅದ ನಂತರ ಮತ್ತೊಂದು ರಿಯಾಲಿಟಿ ಶೋಗೆ ಹೋಗಿದ್ದೆ ಅಂತ ಹೇಳಿದರೆ, ಅದರ ಬಗ್ಗೆ ಹೇಳ್ತಾ? ಅದು ಬ್ರ್ಯಾಂಡ್ ಸ್ಕ್ಯಾನ್ ಅದು ನಮ್ಮ ಸ್ಕೂಲಲ್ಲಿ, ಅಂದರೆ ಸ್ಕೂಲಿಗೆ ನೋಟಿಸ್ ಬರ್ತಿತ್ತು. ಸೊ ಅಲ್ಲಿ ಮ್ಯಾಮ್ಸ್ ಎಲ್ಲ ಹೇಳಿದರು ನನಗೆ, ಡ್ಯಾನ್ಸರ್ ಅಲ್ಲ ನೀನು ಇದು ಶೋ ಟ್ರೈ ಮಾಡು ಅಂತ. ಸೊ ನಾನು ಹೋದೆ. ಅಲ್ಲಿ ಹೋದಾದ್ಮೇಲೆ ಎಲ್ಲ ಪರ್ಫಾಮೆನ್ಸ್ ಎಲ್ಲ ಆಯಿತು, ಬಂದು ಕೂತ್ಕೊಂಡೆ. ಸೊ ಅಲ್ಲಿ ಈಗ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಅಂತ ಹೇಳಿದರು. ಸೆಕೆಂಡ್ ಪ್ರೈಸ್, ಥರ್ಡ್ ಮತ್ತು ಸೆಕೆಂಡ್ ಆಯಿತು. ಇನ್ನು ನಾನು ಅಂದರೆ ನನಗೆ ಎಂಥ ಎಕ್ಸ್ಪೆಕ್ಟೇಷನ್ಸ್ ಇರಲಿಲ್ಲ, ನಾನು ಫಸ್ಟ್ ಪ್ರೈಸ್ ತಗೊಂಡು ಬರ್ತೇನೆ ಅಂತ. ಸೊ ನಾವು ಹೊರಟುವವರಿದ್ವಿ. ಆಮೇಲೆ ಅವರು ನನ್ನ ಹೆಸರು ಕರೆದು ನನಗೇನೋ ಶಾಕ್ ಆಯಿತು, ನನಗೆ ಫಸ್ಟ್ ಪ್ರೈಸ್ ಸಿಕ್ತಂತ. ಸೊ ಮತ್ತೆ ಹೋದೆ ನಾನು. ಅಲ್ಲಿ ಸಹ ಪುನಃ ಡ್ಯಾನ್ಸ್ ಮಾಡಲಿಕ್ಕೆ ಹೇಳಿದರು ಪ್ರೈಸ್ ಸಿಕ್ಕಿದವರಿಗೆ ಸಹ. ಸೊ ಅಲ್ಲಿ ಖುಷಿ ಆಯಿತು ನನಗೆ ಪ್ರೈಸ್ ತಗೊಂಡು. ಅಂದರೆ ಅಲ್ಲಿ ನಿಮಗೆ ಪ್ರೈಸ್ ಕೊಟ್ಟಂತಹ ಜಡ್ಜಸ್ ಯಾರು ಹೇಳ್ಬೋದಾ? ಮತ್ತು ಯಾವ ಸಾಂಗಿಗೆಲ್ಲ ಕೊಂದಿದ್ದೀರಿ ಅದೆಲ್ಲ ನೆನಪಿದೆಯಾ? ನೆನಪಿಲ್ವಾ? ಅಂದರೆ ಎಷ್ಟು ವರ್ಷದ ಹಿಂದೆ ಈ ಕಾಂಪಿಟೇಷನ್ ಎಲ್ಲ ಆದದ್ದು? ಅದು 2018 ಆದದ್ದು, ಲಾಕ್ಡೌನ್ ಟೈಮಲ್ಲಿ. ಎಲ್ಲ ಲಾಕ್ಡೌನ್ ಟೈಮಲ್ಲಿ ನಿಮ್ಮ ಪ್ರತಿಭೆ ಹೊರಹೊಮ್ಮಿದೆ ಅಂತ ಆಗಬಹುದು. ಎಷ್ಟು ಖುಷಿ ಆಯಿತು ನಿಮಗೆ? ತುಂಬ ಖುಷಿ ಆಯಿತು ನನಗೆ. ಮತ್ತು ಎಲ್ಲ ನನ್ನ ಮಮ್ಮಿಗೆ ಸಹ ಅಲ್ಲಿ ನನಗೆ ಸಪೋರ್ಟ್ ಮಾಡಲಿಕ್ಕೆ ಬಂದ ರಾಕೇಶ್ ಮಾಮ ಅವರಿಗೆಲ್ಲ ತುಂಬ ಖುಷಿ ಆಯಿತು. ಅಂದರೆ ಇವರು ಹೇಳ್ತಾರೆ ಆನ್ಲೈನ್ ಕಾಂಪಿಟೇಷನ್ ಅಂತಾಗ ಬಂದಾಕ್ಷಣ ಸ್ವಲ್ಪ ಫೇಕ್ ಇರ್ತದೆ, ಅಂದರೆ ಸ್ವಲ್ಪ ಪಾರ್ಶಾಲಿಟಿ ಮಾಡ್ತಾರೆ ಅವರವರದ್ದೇ, ಮತ್ತು ಲೈಕ್ಸ್ಗೆಲ್ಲ ಹಾಕ್ತಾರೆ ಅಂತ ಹೇಳಿದರು. ಅದು ಏನಾದರೂ ನಿಮಗೆ ಎಫೆಕ್ಟ್ ಆಯಿತಾ? ಇಲ್ಲ, ಹಾಗೆಂತ. ಅಂದರೆ ನಿಮ್ಮ ಪರ್ಫಾರ್ಮೆನ್ಸ್ ನೋಡಿಯೇ ಸೆಲೆಕ್ಟ್ ಮಾಡಿದೆ ಹಾಗಾದರೆ. ಬಹಳ ಅಂದರೆ ನಿಮ್ಮ ಮುಖದಲ್ಲೇ ಗೊತ್ತಾಗ್ತದೆ. ಫಸ್ಟ್ ಅದು ಮೊದಲನೇ ಬಾರಿ ಫಸ್ಟ್ ಪ್ರೈಸ್ ಸಿಕ್ಕಿದ್ದು, ಅಂದರೆ ಸೆಕೆಂಡ್ ಪ್ರೈಸ್ ಸಿಕ್ಕಿದ ನಂತರ ಫಸ್ಟ್ ಪ್ರೈಸ್ ಸಿಕ್ಕಿದ್ದು. ತದನಂತರ ಯಾವುದೆಲ್ಲ ಕಾಂಪಿಟೇಷನ್ಗೆ ಹೋಗಿದ್ದೆ? ಆದಮೇಲೆ ಚಿಲ್ಡ್ರನ್ಸ್ ಡೇ ಒಂದು ಕಾಂಪಿಟೇಷನ್ ಇತ್ತು, ಅಲ್ಲಿ ಥರ್ಡ್ ಪ್ರೈಸ್. ಮತ್ತು ಬೆಳ್ಳಂಪಳ್ಳಿಯಲ್ಲೆಲ್ಲ ಹೋಗಿದ್ದೇನೆ, ಸುಮಾರು ಕಡೆ ಹೋಗಿದ್ದೇನೆ. ಓಕೆ, ನೀವು ಇಷ್ಟೆಲ್ಲ ಡ್ಯಾನ್ಸಲ್ಲಿ ಸಾಧನೆ ಮಾಡಿದರೆ ಯಾಕೆ ಡ್ಯಾನ್ಸನ್ನೇ ಚೂಸ್ ಮಾಡಿದ್ರಿ? ಅದೊಂದು ಪ್ಯಾಷನ್ ನನ್ನದು. ನನಗೆ ಒಂದು ಆಸೆ ಉಂಟು, ಅಂದರೆ ಒಳ್ಳೆ ಡ್ಯಾನ್ಸರ್ ಆಗಬೇಕಂತ. ಆಗಲಿಕ್ಕೆ ಸಹ ಟ್ರೈ ಮಾಡ್ತೇನೆ. ಹಾಗೆ ಅಮ್ಮನ ಆಸೆಯಿಂದವ ನಿಮ್ಮದೇ ಒಂದು ಆಗಬೇಕಂತ ಆಸೆ? ಫಸ್ಟ್ ನನ್ನ ಮಮ್ಮಿಂದಲೇ ಬಂದದ್ದು, ಮತ್ತು ಈಗ ನನಗೆ ಸಹ ನನ್ನ ಫೇವ್ರೇಟ್. ಓಕೆ, ಇನ್ನು ನೀವು ಹೇಳಿದ್ರಿ ನೆಕ್ಸ್ಟ್ ನಾನು ಡ್ಯಾನ್ಸ್ ಕುಡ್ಲಾ ಡ್ಯಾನ್ಸಿಗೆ ಸೆಮಿಫೈನಲ್ಗೆ ಹೋಗುವಳ ಅಂತ ಹೇಳಿದರೆ, ಅದಕ್ಕೆ ನೀವು ಆಲ್ ದ ಬೆಸ್ಟ್, ಇನ್ನೂ ಒಳ್ಳೆ ಪ್ರದರ್ಶನ ಕೊಡಿ ಅಂತ ಹೇಳ್ತಾ, ನೀವು ಹೇಳಿದ್ರಿ ಡ್ಯಾನ್ಸ್ ಕುಡ್ಲಕ್ಕೆ ಡ್ಯಾನ್ಸ್ಗೆ ಹೋಗುವಾಗ ಸಹ ಬಹಳಷ್ಟು ಆಡಿಷನ್ ಕೊಡಬೇಕು. ಯಾವ ರೀತಿ ಇತ್ತು ಅದರ ಪ್ರೊಸೆಸ್ ಬಗ್ಗೆ ಹೇಳಿ. ಫಸ್ಟ್ ಅಂದರೆ ನನ್ನ ಸರ್ ಮಂಜಿತ್ ಸರ್ ಹೇಳಿದರು, ಹೀಗೊಂದು ಕಾಂಪಿಟೇಷನ್ ಉಂಟು, ಹೋಗ್ತೀಯಾ ಅಂತ ಕೇಳಿದರು. ಸೊ ನಾ ಹೇಳಿದೆ ಹಾಂ ಹೋಗ್ತೆ ಅಂತ. ಸೊ ಅವ್ರು ನನಗೆ ಡ್ಯಾನ್ಸ್ ಒಂದು ಇತ್ತು ಡ್ಯಾನ್ಸ್, ಅದರನ್ನೆಲ್ಲ ಸ್ಟೆಪ್ಸ್ ಎಲ್ಲ ಕರೆಕ್ಟ್ ಮಾಡಿ ಅವರೇ ನನ್ನನ್ನು ಕರ್ಕೊಂಡು ಹೋದದ್ದು. ಫಸ್ಟ್ ಆಡಿಷನ್ಗೆ ಅವರು ಇರಲಿಲ್ಲ, ಮತ್ತು ಇನ್ನು ನೆಕ್ಸ್ಟ್ ಅವರಲ್ಲಿ ಆದರೆ ಸೆಲೆಕ್ಟ್ ಆದೆ. ಮತ್ತು ನಾನು ಹೋಗಿ ಸರಿಗೆ ಹೇಳುವಾಗ ಅವರಿಗೆ ಸಹ ತುಂಬ ಖುಷಿ ಆಯಿತು. ಮತ್ತು ಇನ್ನು ನೆಕ್ಸ್ಟ್ ಅದಕ್ಕೆ ಅವರು ಸಹ ಬರ್ತಾರೆ. ಓಕೆ, ಸರ್ ಬರೋದೇ ಒಂದು ಖುಷಿ. ಅಂದರೆ ಯಾವುದೆಲ್ಲ ರೌಂಡ್ಸ್ ಇರ್ತದೆ ಈ ನೀವು ಸೆಮಿಫೈನಲ್ ತನಕ ಬರಬೇಕಾದ್ರೆ? ಒಂದು ತುಂಬ ಎಷ್ಟು ರೌಂಡ್ ಮಾಡಿದರು, ಯಾವುದೆಲ್ಲ ಡ್ಯಾನ್ಸ್ ಫಾರ್ಮಲ್ಲಿ ಮಾಡಿದ್ರಿ ಅದ್ರ ಬಗ್ಗೆ? ವೆಸ್ಟರ್ನ್ ಆಡಿಷನಲ್ಲಿ ವೆಸ್ಟರ್ನ್ ಒಂದು ಮಾಡಿದ್ದೆ. ಅದರಲ್ಲಿ ಒಂದು ಅಂದರೆ ಸುಮಾರು ಥರದೊಂದು ಇತ್ತು ಸ್ಟೈಲ್ಸ್ ಎಲ್ಲ. ನಿಮಗೆ ಯಾರಾದರೂ ಫೇವ್ರೇಟ್ ಡ್ಯಾನ್ಸರನ್ನು ನೋಡಬೇಕಂತ ಆಸೆ ಇದ್ದು ನೀವು ಕಾಂಪಿಟೇಷನ್ ಹೋದಲ್ಲಿ ನೋಡಿದ್ರಾ? ಇಲ್ಲ, ಅವರು ನೋಡಲಿಲ್ಲ. ಇಲ್ಲ, ನಿಮ್ಮದು ಜಡ್ಜಸ್ ಯಾರು? ಅಂದರೆ ಇದು ಡ್ಯಾನ್ಸ್ ಕುಡ್ಲ ಡ್ಯಾನ್ಸದ್ದು
ಹೆಸರು ಗೊತ್ತಿಲ್ಲ ಅವರದ್ದು. ಓಕೆ, ಇದ್ದಾರೆ ಹಾಗಾದ್ರೆ. ಹಾ. ಒಳ್ಳೆ ಕಮೆಂಟ್ ಎಲ್ಲ ಒಳ್ಳೆ ಕೊಡ್ತಾರಂತ ಹಾ. ಆಯ್ತು, ಖುಷಿ ಆಗ್ತದೆ ನಿಮ್ಗೆ. ಒಂದೊಂದು ಪಾಸಿಟಿವ್ ಕಮೆಂಟ್ ಬರುವಾಗ ಎಷ್ಟು ಖುಷಿ ಆಗ್ತದೆ ನಿಮ್ಗೆ? ಆದರೆ ನಾನದು ಅದನ್ನೆಲ್ಲ ಥಿಂಕ್ ಮಾಡಿರೋದಿಲ್ಲ. ನಾನು ಹೋಗ್ತೇನೆ, ಡ್ಯಾನ್ಸ್ ಮಾಡ್ತೇನೆ, ಅಲ್ಲಿ ಏನು ಹೇಳ್ತಾರೆ ಅಂತ ನನಗೆ ಐಡಿಯಾಸ್ ಇರೋದಿಲ್ಲ. ಆದರೆ ಒಮ್ಮೆಲೆ ಅವರು ಹೀಗೆ ನೀನು ಒಳ್ಳೆ ಮಾಡಿದ್ದಿ, ಈಗ ನಿನ್ನದು ಅಲ್ಲಿ ಬೀಟ್ಸ್ ಎಲ್ಲ ನೀನು ಕ್ಯಾಚ್ ಮಾಡ್ತಿದ್ದೆ ಅಂತ ಹೇಳುವಾಗ ತುಂಬ ಖುಷಿ ಆಗ್ತದೆ. ಪ್ರಾಕ್ಟೀಸಲ್ಲೆಲ್ಲ ಅದರ ಬರೋದಿಲ್ಲ ಕರೆಕ್ಟ್. ಒಮ್ಮೆಲೆ ಸ್ಟೇಜಿಗೆ ಹೋದಾದ್ಮೇಲೆ ಅದು ಹೇಗೆ ಬರ್ತದೆ ಅಂತ ಗೊತ್ತಿಲ್ಲ. ಹಾಗೆ ಹೇಳುವಾಗ ತುಂಬ ಖುಷಿ ಆಗ್ತದೆ. ಓಕೆ, ಡ್ಯಾನ್ಸ್ ಅಂದಾಕ್ಷಣ ತುಂಬ ಎನರ್ಜಿ. ಹಾಗಾದರೆ ನೀವು ಇಷ್ಟೆಲ್ಲ ಡ್ಯಾನ್ಸಲ್ಲಿ ಕಾಂಪಿಟೇಷನ್ಗೆ ಹೋಗಿದ್ರಿ, ಈಗ ಸೆಮಿಫೈನಲ್ ತನಕ ಬಂದಿದ್ದೀರಿ. ನೀವು ಮೊದಲು ಕಲಿತಂತಹ ಗುರುಗಳ ಬಗ್ಗೆ ಕೂಡ ಹೇಳಿದಿರಿ. ಮೊದಲು ಮಾಡಿದಂಥ ಡ್ಯಾನ್ಸ್ ಯಾವ್ದು ನೆನಪುಂಟ? ಮೊದಲು ಮಾಡಿದಂಥದ್ದು ಅದು ಇತ್ಲಿಸಿ ಹಸಿ ಅಂತ ಒಂದು ಸಾಂಗಲ್ಲಿ ಮಾಡಿದ್ದು ಫಸ್ಟ್ ಸ್ಟೇಜ್ ನನ್ನದು. ಅದಾದಮೇಲೆ ನಾನು ತುಂಬ ಅವರೇ ಜಗದೀಶ್ ಸರೇ ನನ್ನನ್ನು ಕರ್ಕೊಂಡು ಹೋದ್ರು. ಆದಮೇಲೆ ನಾನು ಡ್ಯಾನ್ಸ್ ಕ್ಲಾಸ್ ಬಿಟ್ಟೆ ಲಾಕ್ಡೌನ್ ಟೈಮಲ್ಲಿ. ಮತ್ತು ಪುನಃ ರೀಜಾಯಿನ್ ಆಗುವಾಗ ಮಂಜಿತ್ ಸರ್ ಹತ್ರ ಬಂದದ್ದು. ಸೊ ಅವರು ಸಹ ನನಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ಮತ್ತು ತುಂಬ ಪ್ರೋಗ್ರಾಮ್ಸಿಗೆಲ್ಲ ಕರ್ಕೊಂಡೋಗಿದ್ದಾರೆ. ಓಕೆ, ನಮ್ಮ ಒಂದು ಏನಂದರೆ ಉಡುಪಿ ಮತ್ತು ಮಂಗಳೂರಿನವರಿಗೆ ಒಳ್ಳೆಯ ಒಂದು ಸಂಸ್ಕೃತಿಯ ವೇದಿಕೆ ಅಂದರೆ ಆಳ್ವಾಸ್. ನೀವು ಆಳ್ವಾಸಿಗೆ ಕೂಡ ಹೋಗಿದ್ದೀರಿ. ಆಳ್ವಾಸ್ ಹೋಗಿ ಯಾವ ಒಂದು ಇದಕ್ಕೆ ಹೋಗಿದ್ದೀರಿ? ಆಳ್ವಾಸಿಗೆ ಮರಕಾರ ಅದಕ್ಕೆಲ್ಲ ಹೋಗಿತ್ತು ನಾನು. ಸೊ ಅಲ್ಲಿ ಅಂದರೆ ಈಗ ಹೋಗುವಾಗಲೇ ಅವರೆಲ್ಲ ತುಂಬ ವಿಸಿಲ್ ಎಲ್ಲ ಹಾಕ್ತಿದ್ರು, ಎಲ್ಲ ಕ್ಲಾಪ್ಸ್ ಎಲ್ಲ ಹೊಡಿತಿದ್ರು. ಎಲ್ಲ ವಿಶ್ ಮಾಡುವಾಗ, ನಾನು ರಿಟರ್ನ್ ವಿಶ್ ಮಾಡುವಾಗ ಅವರಿಗೆ ತುಂಬ ಖುಷಿ ಆಗ್ತಿತ್ತು. ಸೊ ನನಗೆ ಸಹ ಖುಷಿ ಆಯಿತು ಅವರನ್ನೆಲ್ಲ ನೋಡಿ. ಓಕೆ, ಅಂದರೆ ಯಾವ ಒಂದು ಜಾಂಬೂರಿಗೆ ಹೋದದ್ದ? ಹಾಂ. ಓಕೆ, ಅದೊಂದು ವೇದಿಕೆ ತುಂಬ ಒಂದು ಎಷ್ಟೋ ಸಾವಿರ ಜನರ ಮುಂದೆ ಮಾಡುವಾಗ ಎಷ್ಟು ಖುಷಿ ಆಯಿತು ನಿಮಗೆ? ಅಂದರೆ ತುಂಬ ಖುಷಿ ಆಯಿತು. ಸ್ವಲ್ಪ ನರ್ವಸ್ ಆಗ್ತದೆ ಅವರನ್ನು ನೋಡಿ, ಎಲ್ಲಿ ಸ್ಟೆಪ್ಸ್ ಎಲ್ಲ ಮಿಸ್ ಆಗ್ತದೆಯೋ, ಎಲ್ಲಿ ಎನರ್ಜಿ ಲಾಸ್ ಆಗ್ತದೆಯೋ ಅಲ್ಲ, ಹಾಗೆಲ್ಲ. ಮತ್ತೊಮ್ಮೆ ಅವರ ಮುಂದೆ ಮಾಡಿದಾದ್ಮೇಲೆ ಮತ್ತೆ ಎಂತ ಸಹ ಆಗ್ತದೆ. ಓಕೆ, ನಿಮ್ಮ ಜೊತೆ ಮಾತನಾಡಿ ತುಂಬ ಖುಷಿ ಆಯಿತು. ಕೊನೆಯದಾಗಿ ಯಾರಿಗಾದ್ರೂ ಥ್ಯಾಂಕ್ಸ್ ಹೇಳಲಿಕ್ಕಿದ್ರೆ ಹೇಳ್ಬೋದು? ನಮ್ಮ ಮಂಜಿತ್ ಸರಿಗೆ, ಅವರಿಗೆ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆದಮೇಲೆ ನಮ್ಮ ಟೈಗರ್ ಫ್ರೆಂಡ್ಸ್ ಗ್ರೂಪಿನ ಕಿಶನ್ ಮಾಮ, ಪವನ್ ಅಣ್ಣ ಆಗಲಿ, ಮತ್ತು ದೀಪು ಮಾಮ ಆಗಲಿ, ಅವರಿಗೆಲ್ಲ ಅಂದರೆ ಹೋಲ್ ಟೀಮಿಗೆ ಥ್ಯಾಂಕ್ಸ್. ಅವರು ನನಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ಮತ್ತು ನನ್ನ ಮಮ್ಮಿಗೆ, ಡ್ಯಾಡಿಗೆ, ಅವರಿಗೆ, ಮತ್ತು ಮೇಯ್ನ್ ನನ್ನ ಜಗದೀಶ್ ಸರ್ಗೆ, ಅವರು ಸಹ ನನಗೆ ಡ್ಯಾನ್ಸ್ ಕಲಿಸಿಕೊಟ್ಟವರು. ಸೊ ಅವರಿಗೆ ಸಹ ಥ್ಯಾಂಕ್ಸ್ ಹೇಳಕ್ಕೆ. ಓಕೆ, ಕಾರ್ಯಕ್ರಮಕ್ಕೆ ಬಂದವರಿಗೆ ತುಂಬಾ ಥ್ಯಾಂಕ್ಸ್. ನಿಮ್ಮ ಭವಿಷ್ಯ ಇನ್ನಷ್ಟು ಉಜ್ವಲವಾಗಲಿ ಮತ್ತು ಸೆಮಿಫೈನಲ್ಗೆ ಹೋಗ್ತಾ ಇದ್ದೀರಾ. ಫೈನಲ್ಗೆ ಬಂದು ನಿಮಗೆ ಪ್ರಶಸ್ತಿ ಬರಲಿ ಅಂತ ವೀಕ್ಷಕರು ಹಾಗೂ ಸ್ಪಂದನ ಕಡೆಯಿಂದ ಆಶಿಸ್ತೇನೆ. ಧನ್ಯವಾದ. ನೋಡಿದ್ರಲ್ಲ ವೀಕ್ಷಕರೇ, ಈ ವಾರದ ಸಾಧಕಿ ಅಂಕಿತಾ ಅಶೋಕ್ ಅವರು ಯಾವ ರೀತಿಯೆಲ್ಲ ಸಾಧನೆ ಮಾಡಿದರೆ, ಎಲ್ಲೆಲ್ಲ ಕಾಂಪಿಟೇಷನ್ಗೆ ಹೋಗಿದ್ದಾರೆ, ಯಾವ ರೀತಿ ಪ್ರಶಸ್ತಿಗಳು ಬಂದಿವೆ ಅಂತ ತನ್ನ ಅನುಭವಗಳನ್ನು ನಮ್ಮ ಜೊತೆ ಹಂಚಿಕೊಂಡ್ರು. ಇಂತಹ ಸಾಧಕಿಯರನ್ನು ಪರಿಚಯಿಸುವಂತಹ ವಿಶೇಷ ಕಾರ್ಯಕ್ರಮ ನಮ್ಮೂರ ಜಾಣೆ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಗೀತಾಂಜಲಿ ಸಿಲ್ಕ್ಸ್. ಮತ್ತೊಂದು ವಾರ ಇಂತಹ ಸಾಧಕಿಯ ಜೊತೆ ನಾನು ಬರ್ತೇನೆ. ಅಲ್ಲಿವರೆಗೂ ನೋಡ್ತಾ ಇರಿ ಸ್ಪಂದನ. ಈ ಕಾರ್ಯಕ್ರಮದ ಪ್ರಾಯೋಜಕರು ಗೀತಾಂಜಲಿ ಸಿಲ್ಕ್ಸ್, ಉಡುಪಿ.